ಮಂಗಳೂರಿನಲ್ಲಿ ಹೆಸರುವಾಸಿಯಾದಂತಹ ಕ್ಲಾಸಿಕ್ ಫ್ಯೂಷನ್ ಮೆಟಲ್ಸ್ ಕೈಗಾರಿಕಾ ಸಂಸ್ಥೆಯು ತಮ್ಮ ಎಲ್ಲ ಗ್ರಾಹಕರ ಪೂರೈಕೆದಾರರ ಬೆಂಬಲ ಸಹಕಾರದಿಂದ 25 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ರಜತ ರಂಜನ ಎಂಬ ಬೆಳ್ಳಿ ಹಬ್ಬವನ್ನು ಆಯೋಜಿಸಲಾಗಿದೆ ಎಂದು ಕ್ಲಾಸಿಕ್ ಫ್ಯೂಷನ್ ಮೆಟಲ್ಸ್ ಕೈಗಾರಿಕಾ ಸಂಸ್ಥೆಯ ಕುಡೂರು ರಾಮಚಂದ್ರ ಭಟ್ ತಿಳಿಸಿದರು। ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಡಿಸೆಂಬರ್ 29ರಂದು ಬೈಕಂಪಾಡಿ ಕೈಗಾರಿಕಾ ಪ್ರದೇಶದ ಸಂಸ್ಥೆಯ ಆವರಣದಲ್ಲಿ ನಡೆಯಲಿದೆ ಎಂದರು। ಇನ್ನು ಈ ಕಾರ್ಯಕ್ರಮದಲ್ಲಿ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮಕರ್ತರಾದ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿ, ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ, ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗ್ಡೆ, ಕೇಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಅಜಿತ್ ಕಾಮತ್ ಹಾಗೂ ಇನ್ನಿತರ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು। ಜೊತೆಗೆ ಪ್ರಸಿದ್ಧ ಗಾಯಕರಿಂದ ಗೀತ ಗುಂಚನ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು, ಇನ್ನು ಗ್ರಾಹಕ ಹಿತೈಷಿಗಳೊಂದಿಗೆ ಗ್ರಾಹಕ ಸಂವಾದ ಎಂಬ ಸಮಾಲೋಚನಾ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು। 29ನೇ ತಾರೀಕು ಆದಿತ್ಯವಾರ ನಮ್ಮ ಫ್ಯಾಕ್ಟರಿ ಆವರಣದಲ್ಲಿ ನಡೆಯಲಿಕ್ಕಿದೆ। ಬೆಳಿಗ್ಗೆ 10:00 ಈ ಕಾರ್ಯಕ್ರಮವನ್ನ ನಾವು ಆಯೋಜಿಸಿದ್ದೇವೆ। ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀಯುತ ಭೀಮೇಶ್ವರ ಜೋಶಿ ಅವರು, ಡಾಕ್ಟರ್ ಭೀಮೇಶ್ವರ ಜೋಶಿ ಅವರು, ಧರ್ಮಕರ್ತರು, ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊರನಾಡು, ಇವರು ಬಲ್ಲಿಗೆ ಒಪ್ಕೊಂಡಿದ್ದಾರೆ। ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮವರೇ ಆದ ನಮ್ಮ ಕ್ಷೇತ್ರದವರೇ ಆದಂತಹ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ। ಅಣ್ಣಾಮಲೈ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಒಬ್ಬರು ಅತಿಥಿಯಾಗಿ ಬರ್ತಾ ಇದ್ದಾರೆ। ಅದೇ ತರ ನಮ್ಮವರೇ ಆದಂತಹ ಶ್ರೀಯುತ ರವಿರಾಜ್ ಹೆಗ್ಡೆ ಅವರು, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಒಕ್ಕೂಟದ ಅಧ್ಯಕ್ಷರು, ಅವರು ಬರ್ತಾ ಇದ್ದಾರೆ। ಹಾಗೆ ಅಜಿತ್ ಕಾಮತ್, ನಮ್ಮ ಕೆನರಾ ಸಣ್ಣ ಕೈಗಾರಿಕಾ ಸಂಘದ ಅಧ್ಯಕ್ಷರು ಹಾಗೂ ಉದ್ಯಮಿ, ನಮ್ಮ ಆತ್ಮೀಯ ಸ್ನೇಹಿತರು ಕೂಡ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಒಬ್ಬರು ಅತಿಥಿಯಾಗಿ ಬರ್ತಾ ಇದ್ದಾರೆ। ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕ್ಲಾಸಿಕ್ ಫ್ಯೂಷನ್ ಮೆಟಲ್ಸ್ ಕೈಗಾರಿಕಾ ಸಂಸ್ಥೆಯ ಜನರಲ್ ಮ್ಯಾನೇಜರ್ ನಿರ್ಮಲಾ ಕುಂದರ್, ಕ್ಲಾಸಿಕ್ ಫ್ಯೂಷನ್ ಮೆಟಲ್ಸ್ ಕೈಗಾರಿಕಾ ಸಂಸ್ಥೆಯ ಮಾರ್ಕೆಟಿಂಗ್ ಮ್ಯಾನೇಜರ್ ಕಮಲಾಕ್ಷ ಉಪಸ್ಥಿತರಿದ್ದರು।